ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇವತ್ತು ದೂರ ಟ್ರಾವೆಲಿಂಗ್ ಮಾಡುದು, ದಿ ಇಂಡಿಯಾ ಗೇಟ್ ಗೆ ಟ್ರಾವೆಲಿಂಗ್ ಮಾಡುದು. ಇದ್ರ ಬಗ್ಗೆ ಜಸ್ಟ್ ಇನ್ಫಾರ್ಮೇಶನ್ ಶೇರ್ ಮಾಡುದು. ಇವತ್ತು ಒಳ್ಳೆ ರೀತಿಯಲ್ಲಿ ಮಳೆ, ಇನ್ನೇ ಒಳ್ಳೆ ರೀತಿಯ ಮಳೆ ಇತ್ತು. ನಿಮ್ಮೂರಲ್ಲಿ ಮಳೆ ಹೇಗೆ ಉಂಟು ಅಂತ ಕಾಮೆಂಟ್ ರೀತಿಯಲ್ಲಿ ಇವತ್ತು ನಾವು ದಿ ಇಂಡಿಯಾ ಗೇಟ್ ಬಗ್ಗೆ ಮಾತಾಡುವ. ಇಂಡಿಯಾ ಗೇಟ್ ಎಲ್ಲರಿಗೆ ತಿಳಿದಾಗೆ ಇದೊಂದು ನಮ್ಮ ಸೈನಿಕರ ಒಂದು ಸ್ಮಾರಕ. ಇದು ಆಲ್ ಇಂಡಿಯಾ ವಾರ್ ಮೆಮೋರಿಯಲ್ ದಿ ಇಂಡಿಯಾ ಗೇಟ್. ಗೇಟ್ ಇದು ಯಾವಾಗ ಎಸ್ಟಾಬ್ಲಿಷ್ ಆಯಿತು? 1921 ಫೆಬ್ರವರಿ 10ಕ್ಕೆ ಎಸ್ಟಾಬ್ಲಿಷ್ ಆಯಿತು. ಯಾವಾಗ ಅನಾವರಣಗೊಳಿಸಿದರು? 1931 ಫೆಬ್ರವರಿ 12ಕ್ಕೆ ಅನಾವರಣಗೊಳಿಸಿದರು ಈ ದಿ ಇಂಡಿಯಾ ಗೇಟ್ ಅನ್ನು. ಇಂಡಿಯಾ ಗೇಟ್ ಅನ್ನು ಯಾರು ಡಿಸೈನ್ ಮಾಡಿದರು? ಸಾರ್ ಎಡ್ವಿನ್ ಲುಟಿಯನ್ಸ್ ಎಂಬುವರು ಡಿಸೈನ್ ಮಾಡಿದವರು. ಇದರಲ್ಲಿ 13,313 ಸೈನಿಕರ ಕೆತ್ತನೆಯಲ್ಲಿ ಹೆಸರು ಬರೆದಿದ್ದಾರೆ ಈ ಗೇಟ್ ಅಲ್ಲಿ, ದಿ ಇಂಡಿಯಾ ಗೇಟ್ ಅಲ್ಲಿ. ರಾಜಪಥ್ ಎಂಬ ಏರಿಯಾದಲ್ಲಿ ಡೆಲ್ಲಿಯಲ್ಲಿ ಇರುವುದು. ಇದರ ಹಳೆಯ ಹೆಸರು ರಾಜಪಥ್ ಎಂದು ಹೇಳುತ್ತಿದ್ರು. ನನಗೆ ಕರೆಕ್ಟ್ ಗೊತ್ತಿಲ್ಲ, ಇನ್ಫಾರ್ಮೇಶನ್ ಸಿಕ್ಕಿದ್ದನ್ನು ನಿಮಗೆ ಶೇರ್ ಮಾಡಿದ್ದು ಅಷ್ಟೇ. ಈಗ ನಾವು ದಿ ಇಂಡಿಯಾ ಗೇಟ್ ಬಗ್ಗೆ ಚಿಕ್ಕದಾಗಿ ಒಂದು ಸ್ಟೋರಿ ಹೇಳಿಕೊಂಡು ಬರುವ, ಬನ್ನಿ. ದಿ ಇಂಡಿಯಾ ಗೇಟ್ ಆಲ್ ಇಂಡಿಯಾ ವಾರ್ ಮೆಮೋರಿಯಲ್, ನ್ಯೂ ಡೆಲ್ಲಿ ಆಚರಣೆಯ ಅಕ್ಷದ ಪೂರ್ವ ಅಂಚಿನಲ್ಲಿರುವ ಕರ್ತವ್ಯ ಪಥದ ಬಳಿ ಇರುವ ಯುದ್ಧ ಸ್ಮಾರಕವಾಗಿದೆ. ಇದನ್ನು ಹಿಂದೆ ರಾಜಪಥ್ ಎಂದು ಕರೆಯಲಾಗುತ್ತಿತ್ತು. ಇದು ಮೊದಲನೆಯ ಮಹಾಯುದ್ಧದಲ್ಲಿ 1914 ಮತ್ತು 1921 ನಡುವೆ ಮರಣ ಹೊಂದಿದ ಭಾರತೀಯ ಸೇನೆಯ 84,000 ಸೈನಿಕರ ಸ್ಮಾರಕವಾಗಿ ನಿಂತಿದೆ. ಇದುವೇ ದಿ ಇಂಡಿಯಾ ಗೇಟ್. ದಿ ಇಂಡಿಯಾ ಗೇಟ್ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿತ್ತು, ಟ್ರಾವೆಲ್ ಮಾಡಿತ್ತು, ಮನಸ್ಸಿನಲ್ಲಿ ಟ್ರಾವೆಲ್ ಮಾಡಿ ಆಯಿತು. ಹಾಗೆ ನಿಮಗೆ ಗೊತ್ತಿರೋ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿ ಕಮೆಂಟ್ ಮಾಡೋದಕ್ಕೆ ರಿಪ್ಲೈ ಕೊಡೋದು ಹ್ಯಾಪಿ ಆಗ್ತದೆ, ಸಂತೋಷ ಆಗ್ತದೆ. ಕಮೆಂಟ್ ಮತ್ತು ಲೈಕ್ ಮಾಡಿ, ನಿಮ್ಗೆ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈ ಮಾಡಿ. ಟೈ ಮಾಡಿದ್ರೆ 7 ಗಂಟೆಗೆ ರೊಕ್ಕ ನಿಮ್ಗೆ ವಿಡಿಯೋ ಬರುತ್ತೆ. ಅಲ್ಲಿವರೆಗೆ ಇವತ್ತಿನ ಚಿಕ್ಕದಾದ ಒಂದು ವಿಡಿಯೋಗೆ ಬಾಯ್ ಬಾಯ್ ಹೇಳ್ತಾ ನಾಳೆ ಹೊರಡುವ. ಬಾಯ್ ಬಾಯ್.